ವಿಟ್ಲ ಲಯನ್ಸ್ ಕ್ಲಬ್, ಲಿಯೋ ಕ್ಲಬ್ ಹಾಗೂ ವಿಟ್ಲ ಪುತ್ತೂರು ಟಾಪ್ಕೋ ಜ್ಯುವೆಲ್ಲರಿ ಸಹಯೋಗದೊಂದಿಗೆ ಒಕ್ಕೆತೂರು ಲಯನ್ಸ್ ಕಚೇರಿಯಲ್ಲಿ ಮತ್ತು ಉಕ್ಕುಡ ಬದ್ರಿಯಾ ಜುಮಾ ಮಸೀದಿ, ಮುರ್ಷಿದುಲ್ ಅನಾಮ್ ಸ್ವಲಾತ್ ಕಮಿಟಿ ಮತ್ತು ವಿಟ್ಲ ಪುತ್ತೂರು ಟಾಪ್ಕೋ ಜ್ಯುವೆಲ್ಲರಿ ವತಿಯಿಂದ ಉಕ್ಕುಡ ಮದ್ರಸಾ ಸಭಾಂಗಣದಲ್ಲಿ ಕೋವಿಡ್-19 ನಿರ್ವಹಣೆ ಸಾಮಾಜಿಕ ಕಾರ್ಯಕರ್ತರಿಗೆ ತರಬೇತಿ ಶಿಬಿರ ನಡೆಯಿತು. ಕಾರ್ಯಾಗಾರವನ್ನು ಲಯನ್ಸ್ ಜಿಲ್ಲಾ ಗವರ್ನರ್ ಡಾಕ್ಟರ್ ಗೀತಾ ಪ್ರಕಾಶ್ ಉದ್ಘಾಟಿಸಿ ಮಾತನಾಡಿ, ದಿನೇ ದಿನೇ ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಸೋಂಕು ಯಾವ ಮೂಲದಿಂದ ಹರಡುತ್ತೆ ಎಂಬ ಬಗ್ಗೆ ಜನರಿಗೆ ಇನ್ನೂ ಮಾಹಿತಿ ಇಲ್ಲ. ಈ ಬಗ್ಗೆ ಜನರು ಜಾಗೃತರಾಗುವುದು ಮುಖ್ಯವಾಗಿದೆ ಎಂದರು. ಅಥವಾ ನಮ್ಮ ಹ್ಯಾಂಡ್ ಸ್ಯಾನಿಟೈಸೇಷನ್ ಮಾಡಿ ಈ ರೋಗವನ್ನು ನಿವಾರಿಸಬಹುದು. ಆದರೆ ಈಗ ಪರಿಸ್ಥಿತಿ ಬಿಗಡಾಯಿಸಿದೆ. ಯಾವ ರೀತಿಯಿಂದ ಸೋಂಕು ಬರ್ತದೆ ಅಂತ ನಮಗೆ ಗೊತ್ತಿಲ್ಲ. ಆದ್ದರಿಂದ ನಮ್ಮ ಒಂದೇ ಒಂದು ಕೆಲಸ ಬಾಕಿ ಇರುವುದು ನಮ್ಮನ್ನು ನಾವು ರಕ್ಷಿಸುವುದು, ನಮ್ಮ ಮನೆಯವರನ್ನು ರಕ್ಷಿಸುವುದು, ನಮ್ಮ ಊರನ್ನು ರಕ್ಷಿಸುವುದು. ಈ ಸೋಂಕಿನಿಂದ ರಕ್ಷಿಸಬೇಕಿದ್ರೆ ನಮ್ಮ ಪಾಲಿನ ಕರ್ತವ್ಯ ಏನು ಅನ್ನೋದನ್ನು ನಾವು ತಿಳ್ಕೊಬೇಕು. ಈಗ ನಾವು ಮಾಸ್ಕ್ ಹಾಕೊಂಡಿದ್ದೇವೆ, ಗ್ಲೌಸ್ ಹಾಕೊಂಡಿದ್ದೇವೆ. ಯಾಕಂದ್ರೆ ನನಗೆ ಬೇರೆ ಕಡೆಯಿಂದ ಸೋಂಕು ಬರದಿರಲಿ ಅಥವಾ ನನ್ನಲ್ಲಿದ್ದ ಸೋಂಕು ಇನ್ನೊಬ್ಬರಿಗೆ ಪಸರಿಸದೇ ಇರಲಿ ಅಂತ. ಇವಾಗ ಯಾವುದೇ ವ್ಯಕ್ತಿಯೊಟ್ಟಿಗೆ ನಾವು ಮೊದಲು ಹೇಳ್ತಿರ್ತೀವಿ, ಯುನೈಟೆಡ್ ವಿ ಸ್ಟ್ಯಾಂಡ್, ಡಿವೈಡೆಡ್ ವಿ ಫಾಲ್ ಅಂತ. ನಾವೆಲ್ಲ ಒಟ್ಟು ಸೇರಿದ್ರೆ ಒಂದಾಗ್ತೇವೆ, ಎಲ್ಲ ದೂರ ದೂರ ಹೋದ್ರೆ ಬೇರೆ ಬೇರೆ ಆಗ್ತೇವೆ ಅಂತ. ಆದರೆ ಈಗ ಪರಿಸ್ಥಿತಿ ಹೇಗೆ ಅಂದ್ರೆ ನಾವೆಲ್ಲ ಒಟ್ಟು ಸೇರಿದ್ರೆ ನಮಗೆ ತೊಂದರೆ, ನಾವು ಬೇರೆ ಬೇರೆ ಹೋದ್ರೆ ಅದು ಉತ್ತಮ ಆರೋಗ್ಯಕರ ಅನ್ನುವಂಥ ಪರಿಸ್ಥಿತಿ. ನಾವು ಏನು ಹಿರಿಯರು ಹೇಳಿದ ಮಾತುಗಳಿಗೆ. ಇನ್ನು ವಿಟ್ಲ ಹಾಗೂ ಉಕ್ಕಡದಲ್ಲಿ ನಡೆದ ಶಿಬಿರದಲ್ಲಿ ಮಂಗಳೂರು ಸಾಮಾಜಿಕ ಕಾರ್ಯಕರ್ತರಾದ ಉಮ್ಮರ್ ಯುಎಚ್ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ನಿರಂತರವಾಗಿ ಸಾಮುದಾಯಿಕವಾಗಿ ಸೋಂಕು ಹರಡ್ತಾ ಇದೆ. ಕೊರೋನಾ ದೇಶದ ಸಮಸ್ಯೆಯಲ್ಲ. ಕೊರೋನಾ ಬಗ್ಗೆ ಯಾವುದೇ ಭಯಪಡದೆ ಒಟ್ಟಾಗಿ ಹೋರಾಟ ನಡೆಸಬೇಕು ಅಂತ ಹೇಳಿದ್ರು. ಈಗ ಸ್ಪ್ರೆಡ್ ಆಗ್ತಾ ಇದೆ ನೋಡಿ. ನಿನ್ನೆ ಬಂದ 54 ಪಾಸಿಟಿವ್ ಕೇಸ್ ಅಲ್ಲಿ ಒಂದಕ್ಕೂ ಕೂಡ ಮೂಲ ಇಲ್ಲ. ಅದು ಹೇಗೆ ಅವರಿಗೆ ಸ್ಪ್ರೆಡ್ ಆಗಿದೆ ಅಂತ ಗೊತ್ತಿಲ್ಲ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಇದು ಕಮ್ಯುನಿಟಿ ಸ್ಪ್ರೆಡ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಸೊ ಇನ್ನು ಇದಕ್ಕೆ ಮೂಲ ಇಲ್ಲ. ಇಲ್ಲದಿದ್ರೆ ಹೇಗಿತ್ತು ಪೇಷಂಟ್ ಇದ್ದು ಹೆಸರು ಹೇಳಲಿಕ್ಕಿಲ್ಲ, ಗೊತ್ತಲ್ಲ ನಿಮಗೆ. ಎಲ್ಲಿಯೂ ಕೂಡ ಈ ಕೋವಿಡ್-19 ಇದು ರೂಲ್ಸ್ ಏನು ಅಂತ ಹೇಳಿದ್ರೆ, ಪೇಷಂಟ್ ಇದ್ದು ಹೆಸರು ಎಲ್ಲೂ ವ್ಯಕ್ತಪಡಿಸ್ಲಿಕ್ಕಿಲ್ಲ. ಯಾರು ಹಾಕಬಾರ್ದು, ಬರೀಬಾರ್ದು ಎಲ್ಲೂ ಕೂಡ. ಅದು ಬೇರೆ ಸಮಸ್ಯೆ ಆಗುತ್ತೆ ಹೆಸರು ಹೇಳಿದ್ರೆ. ಸೊ ಅವರು ಸ್ಪ್ರೆಡ್ ಮಾಡಿದ್ದು ಹಿಂದೂ, ಮುಸ್ಲಿಂ, ಆ ಜಾತಿ ಈ ಜಾತಿ ಅಂತೆಲ್ಲ ಬರುತ್ತೆ. ಸೊ ಅದಕ್ಕೆ ಸ್ಟ್ರಿಕ್ಟ್ಲಿ ನೀವು ನೋಡಿರ್ಬೋದು, ಪೇಷಂಟ್ ನಂಬರ್ ಇಷ್ಟು ಅಂತ ಕೊಡ್ತಾರೆ, ಈ ನಂಬರ್ ಕೊಡ್ತಾರೆ ಒಂದು ಪೇಷಂಟ್. ಅದೇ ಅವರದ್ದು ಐಡೆಂಟಿಟಿ, ಹೆಸರಲ್ಲ. ಸೊ ರಿಪೋರ್ಟ್ ಬರುವಾಗಲೂ ಕೂಡ ಆ ನಂಬರ್ ಇರುತ್ತೆ, ಪೇಷಂಟ್ ನಂಬರ್, ಇವರ ಸಂಪರ್ಕ ರಿಪೋರ್ಟ್ ಬರುವಾಗ ಬರುತ್ತೆ. ಪ್ರತಿ ದಿವಸ ಬುಲೆಟಿನ್ ಬರುತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ, ಅಲ್ಲಿ ಬರುತ್ತೆ P158 ಸಂಪರ್ಕದಲ್ಲಿ. ವಿಟ್ಲ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವೇದಾವತಿ, ವಿಟ್ಲ ಲಯನ್ಸ್ ಕ್ಲಬ್ ಅಧ್ಯಕ್ಷೆ ಜಿಸಿಂತಾ ಮಸ್ಕರೇನ್ಯಿಸ್, ಟಾಪ್ಕೋ ಜ್ಯುವೆಲ್ಲರಿ ಪಾಲುದಾರ ಮೊಹಮ್ಮದ್ ಟಿಕೆ, ಎಂ ಫ್ರೆಂಡ್ಸ್ ಸ್ಥಾಪಕ ಅಧ್ಯಕ್ಷ ರಶೀದ್ ವಿಟ್ಲ, ಲಯನ್ಸ್ ಜಿಲ್ಲೆಯ ಪ್ರಾಂತೀಯ ಅಧ್ಯಕ್ಷ ಸಂತೋಷ್ ಶೆಟ್ಟಿ ಪೆಲ್ತಡ್ಕ, ಮಸೀದಿ ಅಧ್ಯಕ್ಷ ಇಸ್ಮಾಯಿಲ್ ನೆಕ್ಕರೆಕಾಡು, ಕಾರ್ಯದರ್ಶಿ ಶರೀಫ್ ತೈಬಾ, ಕಾರ್ಯಾಧ್ಯಕ್ಷ ಅಬ್ಬಾಸ್ ಟಿಎಚ್ಎಂಎ, ಕೋಶಾಧಿಕಾರಿ ವಿಕೆ ಅಬ್ದುರ್ ರಹಮಾನ್ ಹಾಜಿ ಕೇಪು, ಮುರ್ಷಿದುಲ್ ಅನಾಮ್ ಸ್ವಲಾತ್ ಕಮಿಟಿ ಅಧ್ಯಕ್ಷ ಹನೀಫ್ ಕುದ್ದುಪದವು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.